ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ವರ್ಷ ಮಳೆಗಾಲದಲ್ಲಿ ಭಾರೀ ಅನಾಹುತ ಸಂಭವಿಸಿದ್ದು, ತಾಲೂಕಿನ ಮೊಗ್ರು ಗ್ರಾಮದ ಮುಗೇರಡ್ಕ ಎಂಬಲ್ಲಿ ತೂಗು ಸೇತುವೆಯೊಂದು ಮುರಿದು ಕೊಚ್ಚಿ ಹೋಗಿತ್ತು. ಆ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾರ್ ಅವರು ಕೂಡಲೇ ತಮ್ಮ ಸ್ವಂತ ಖರ್ಚಿನಿಂದ ಬೋಟೊಂದನ್ನು ತರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅದೇ ರೀತಿ ಈ ಬಾರಿಯೂ ಪುತ್ತೂರು ತಾಲೂಕು ಹಾಗೂ ಬೆಳ್ತಂಗಡಿ ತಾಲೂಕಿನ 2 ಗ್ರಾಮಗಳ ಸಂಪರ್ಕಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಶಾಸಕರು ತಾತ್ಕಾಲಿಕ ಶ್ರಮಿಕ ನೆರವು ನಾಡದೋಣಿಯೊಂದನ್ನು ತರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಈ ಮೊಗ್ರು ಗ್ರಾಮಸ್ಥರಿಗೆ ಕಳೆದ ವರ್ಷದಿಂದ ಸೇತುವೆ ಮುರಿದು ಹೋಗಿದ್ದರಿಂದ ಪೇಟೆಗೆ ಹೋಗಲು ಹಾಗೂ ಹಾಲು ಕೊಂಡು ಹೋಗುವವರಿಗೆ ಬಹಳ ತೊಂದರೆಯಾಗ್ತಾ ಇರೋದ್ರಿಂದ ಸುಮಾರು 40 ಲಕ್ಷದ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ಬೆಳ್ತಂಗಡಿ ತಾಲೂಕಿನ ಮೊಗ್ರು ಗ್ರಾಮದಲ್ಲಿ ಕಳೆದ ವಿಪರೀತವಾಗಿ ಸುರಿದಿರತಕ್ಕಂಥ ಮಳೆಯಿಂದಾಗಿ ನೆರೆ ಸಂಭವಿಸಿ ಇಲ್ಲಿರ್ತಕ್ಕಂಥ ತೂಗು ಸೇತುವೆ ಕೊಚ್ಚಿಕೊಂಡು ಹೋಗಿತ್ತು. ಆ ನಂತರ ಕಳೆದ ವರ್ಷವೂ ಇಲ್ಲಿ ದೋಣಿಯ ವ್ಯವಸ್ಥೆಯ ಮೂಲಕ ಜನಸಾಮಾನ್ಯರಿಗೆ ಉಪ್ಪಿನಂಗಡಿಗೆ ಸಂಪರ್ಕ ಸಾಧಿಸ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದ್ವಿ. ಪ್ರಾಯಶಃ ಅದರ ನಂತರ ಇದಕ್ಕೆ ಜಲಸಂಪನ್ಮೂಲ ಇಲಾಖೆಯಿಂದ ವೆಂಟೆಡ್ ಡ್ಯಾಮ್ ಕಮ್ ಬ್ಯಾರೇಜ್ ಅನ್ನು ಮಾಡತಕ್ಕಂಥ ವ್ಯವಸ್ಥೆಗೋಸ್ಕರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರ ಹತ್ರ ಈಗಾಗಲೇ ಅದರ ಬಗ್ಗೆ ಮಾತುಕತೆ ನಡೆಸಲಾಗಿದೆ. ಈಗಾಗಲೇ ಅದರ DPR ತಯಾರಿಗೆ ಈಗಾಗಲೇ 40 ಲಕ್ಷ ರೂಪಾಯಿ ಟೆಂಡರ್ ಪ್ರಕ್ರಿಯೆ ಮುಗಿದು ಈಗಾಗಲೇ DPR ಹಂತದಲ್ಲಿದೆ. ಮುಂದಿನ ವರ್ಷಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡತಕ್ಕಂಥ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನೋಂಥ ದೃಷ್ಟಿಯಲ್ಲಿ ಖಂಡಿತ ಇಲಾಖೆ ಮತ್ತು ಸರ್ಕಾರ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡುತ್ತದೆ. ಆ ಮೂಲಕ ಇವತ್ತು ಈ ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ದೋಣಿಯ ವ್ಯವಸ್ಥೆಯನ್ನು ಇವಾಗಲೇ ಮಾಡಿದ್ದೇವೆ. ಅದನ್ನು ದೋಣಿಯನ್ನು ಚಲಾವಣೆ ಮಾಡತಕ್ಕಂಥವರಿಗೆ ಸಹ ಸಂಬಳವನ್ನು ಫಿಕ್ಸ್ ಮಾಡಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾದ ಪುಂಡಲೀಕಾಚಾರ್ಯ, ಬಾಲಕೃಷ್ಣ ಗೌಡ ಮುಗೇರಡ್ಕ, ಸುಬ್ರಹ್ಮಣ್ಯ ಕೈಕುರೆ, ರಕ್ಷಿತ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅಂದಾಜು 50 ರಿಂದ 80 ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಸರ್ವಋತು ಸಂಪರ್ಕ ಜೊತೆಗೆ ಊರಿನ ಜನತೆಗೆ ನೀರಾವರಿಯ ಅಭಿವೃದ್ಧಿಗಾಗಿ ಜಲ ಮರುಪೂರಣ ಥರ ಹೊಸದಾಗಿ ಬೃಹತ್ ನೀರಾವರಿ ಯೋಜನೆಯಿಂದ ಅನುದಾನವನ್ನು ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ 40 ಲಕ್ಷ ವೆಚ್ಚದಲ್ಲಿ ಸರ್ವೆ ಕಾಮಗಾರಿ 2ನೇ ಹಂತದಲ್ಲಿ ನಡೆದಿರುತ್ತದೆ. ಇನ್ನು ಅದರ ಸರ್ಕಾರ ವತಿಯಿಂದ ನಮ್ಮ ಶಾಸಕರು ಸರ್ಕಾರ ವತಿಯಿಂದ ಅದರ ಹಿಂದೆ ಬಿದ್ದು ನಮಗೋಸ್ಕರ, ನಮ್ಮ ಊರಿನ ಜನತೆಗೋಸ್ಕರ ಅದರ ಹಿಂದೆ ಬಿದ್ದು ಅದರ ಹಿಂದಿನಿಂದ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಮ್ಮ ಊರಿಗಾಗಿ ಶ್ರಮಿಸುತ್ತಿರುವ ನಮ್ಮ ಶಾಸಕರಿಗೆ